ಸುಳ್ಯದ ಸ್ವಚ್ಛತಾ ರಾಯಭಾರಿಯಾಗಿರುವ ಡಾಕ್ಟರ್ ಕೆವಿ ಚಿದಾನಂದರು ತಮ್ಮ ಮನೆಗೆ ನಗರ ಪಂಚಾಯತ್ ಕಡೆಯಿಂದ ಬರುವ ಕಸಗಳನ್ನು ತಡೆಯಲು ಗಿಡಗಳನ್ನು ನೆಡೆಸಿದ್ದು ಅದನ್ನು ಕಡಿಯುವ ಮೂಲಕ ಸುಳ್ಯ ನಗರಾಡಳಿತವು ಕುರುಂಜಿ ಕುಟುಂಬಕ್ಕೆ ಅವಮಾನ ಮಾಡಿದೆ ಎಂದು ಕೆಪಿಸಿಸಿ ಸದಸ್ಯ ಎಂ ವೆಂಕಪ್ಪಗೌಡ ಆರೋಪಿಸಿದ್ದಾರೆ. ಸುಳ್ಯದ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸುಳ್ಯ ಕೆವಿ ಚಿದಾನಂದರವರ ಮನೆ ಸುಳ್ಯ ನಗರ ಪಂಚಾಯತ್ನ ಪಕ್ಕದಲ್ಲಿ ಕೆಳಗಿನ ಭಾಗದಲ್ಲಿದೆ. ಮೇಲಿನಿಂದ ಬರುವ ಕಸವನ್ನ ತಡೆಯಲು ಚಿದಾನಂದರು ತಮ್ಮ ಮನೆಯ ಸಮೀಪ ಗಿಡಗಳನ್ನು ನೆಡೆಸಿದ್ದರು. ಜಾಗ ಅತಿಕ್ರಮಣದ ಕೆಲಸ ಅವರು ಮಾಡಿಲ್ಲ. ಗಿಡಗಳನ್ನು ತೆಗೆಸುವ ಕೆಲಸ ಬಿಜೆಪಿ ಮತ್ತು ನಗರಾಡಳಿತದಿಂದ ಆಗಿದೆ. ಸುಳ್ಯದ ಬೆಳವಣಿಗೆಗೆ ಕಾರಣರಾದ ಕುರುಂಜಿ ಕುಟುಂಬದ ಅವಮಾನವಾಗಿದೆ ಎಂದು ಹೇಳಿದರು. ಈ ನಗರ ಪಂಚಾಯತಿನ ಪಕ್ಕದಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಅವರದು ಮನೆ ಒಂದಷ್ಟು ಕೆಳಗೆ ತಗ್ಗು ಪ್ರದೇಶದಲ್ಲಿದೆ. ನಗರ ಪಂಚಾಯತಿನ ಜಾಗ ಒಂದಷ್ಟು ಎತ್ತರದಲ್ಲಿದೆ. ಆ ಕಾರಣಕ್ಕಾಗಿ ಅಲ್ಲಿನ ಕಸ ಮತ್ತಿತರ ಅಲ್ಲಿ ಯಾವುದೋ ತೊಂದರೆಗಳು, ಅದರಿಂದ ಯಥೇಚ್ಛವಾಗಿ ಅವರಿಗೆ ತೊಂದರೆಗಳಾಗ್ತಾನೆ ಇರತಕ್ಕಂಥದ್ದನ್ನು ಅವರು ಗಮನಿಸಿಕೊಂಡು ಅಲ್ಲಿನ ಕಸ ಕಡ್ಡಿಗಳು ಅಥವಾ ಇನ್ಯಾವುದು ತೊಂದರೆಗಳಾಗೋದು ಬೇಡ ಅನ್ನುವಂಥ ದೃಷ್ಟಿಯಿಂದ ಅವುಗಳನ್ನು ಪ್ರೊಟೆಕ್ಟ್ ಮಾಡತಕ್ಕಂಥ ಒಂದು ಹಿತದೃಷ್ಟಿಯಿಂದ ಒಂದಷ್ಟು ಗಿಡ ಮರಗಳನ್ನು ನೆಡುವತಕ್ಕಂಥ ಕೆಲಸವನ್ನು ಅವರು ಮಾಡಿದರು. ಅವರು ಯಾವುದೇ ಜಾಗವನ್ನು ಅತಿಕ್ರಮಣ ಮಾಡತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಅವರು ಕೇವಲ ಆ ಕಸ ಬರಬಾರದು ಅನ್ನುವಂಥ ದೃಷ್ಟಿಯಿಂದ ಅದನ್ನು ಪ್ರೊಟೆಕ್ಟ್ ಮಾಡತಕ್ಕಂಥ ಕೆಲಸವನ್ನು ಮಾಡಿರತಕ್ಕಂಥದ್ದು. ಈ ಕುರುಂಜಿಯವರ ಬಹುಶಃ ಅವರನ್ನ ಅವಮಾನ ಮಾಡಿಸತಕ್ಕಂಥ ಕೆಲಸ ಇವತ್ತು ಬಿಜೆಪಿಯಿಂದ ಆಗಿದೆ. ಇನ್ನು ಪತ್ರಕರ್ತರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಎಂವಿಜಿಯವರು, ಅವರನ್ನು ಸ್ವಚ್ಛತಾ ರಾಯಭಾರಿಯಾಗಿ ನಗರ ಪಂಚಾಯತ್ ವತಿಯಿಂದ ಸೂಚಿಸಲಾಗಿದೆ. ಅವರಿಗೆ ಅವಮಾನ ಆದ ಸಂದರ್ಭದಲ್ಲಿ ಅವರು ಹೋಗಿ ಮಾತನಾಡಿ ಅವರನ್ನು ಸಮಾಧಾನಿಸಬೇಕಿತ್ತು. ಆದರೆ ಅವರು ಮಾಡಿಲ್ಲ. ಅವರು ಮಾಡುತ್ತಾರೇನೋ ಎಂದು ನಾವು ಕಾದೆವು. ಇನ್ನು ನಾವು ಅವರನ್ನ ಭೇಟಿಯಾಗಿ ಸ್ವಚ್ಛತಾ ರಾಯಭಾರಿಯಾಗಿ ಮುಂದುವರಿಯಬೇಕೆಂದು ಒತ್ತಾಯಿಸುತ್ತೇವೆ ಎಂದು ಹೇಳಿದರು. ಒಂದು ಅವರಿಗೆ ಗೌರವ ಕೊಟ್ಟರೆ ಬಹುಶಃ ಇಲ್ಲಿ ಸ್ವಚ್ಛತಾ ಆಂದೋಲನ ಆಗ್ತದೆ ಅನ್ನೋದು ಬಿಜೆಪಿಗೆ ಗೊತ್ತಿದೆ. ಹಾಗಾಗಿ ಗೌರವಕ್ಕೆ ಡಾಕ್ಟರ್ ಕೆವಿ ಚಿದಾನಂದ ಬೇಕು, ಗೌರವಕ್ಕೆ ಡಾಕ್ಟರ್ ಚಿದಾನಂದ ಕೆವಿ ಬೇಕು. ಇವರ ಕೆಲಸಕ್ಕಾಗುವಾಗ ಅಟ್ಲೀಸ್ಟ್ ಕನಿಷ್ಠ ಗೌರವವನ್ನು ಕೊಡದೇ ಇರತಕ್ಕಂಥದ್ದು ಬಹುಶಃ ಇವತ್ತು ಮಾಡ್ತಾ ಇದ್ದಾರೆ. ನಮಗೆ ಬಿಜೆಪಿಯ ಜಾಯಮಾನ ಏನು ಕಾಣ್ತಾ ಇದೆ ಅಂತ ಹೇಳಿದ್ರೆ, ಇದು ಮೊದಲಲ್ಲ. ಕುರುಂಜಿ ಕುಟುಂಬಕ್ಕೆ ಅವಮಾನ ಮಾಡಿರತಕ್ಕಂಥದ್ದು ಇದು ಮೊದಲಲ್ಲ. ಈ ಹಿಂದೆ ಕೂಡ ಭಾರತೀಯ ಜನತಾ ಪಾರ್ಟಿ ಕುರುಂಜಿ ಕುಟುಂಬಕ್ಕೆ ಅವಮಾನವನ್ನ ಮಾಡಿದೆ. ಸತತವಾಗಿ ಇವರಿಗೆ ಕುರುಂಜಿ ಕುಟುಂಬದ ಮೇಲೆ ಅವಮಾನವನ್ನ ಮಾಡತಕ್ಕಂಥದ್ದೇ ಕೆಲಸ ಅನ್ನುವಂಥ ಆರೋಪ ಅಂತ ನೀವು ಪರಿಗಣಿಸಿದ್ರೆ ಆರೋಪ ಅಂತ ಇಟ್ಕೊಳ್ಬಹುದು ಅನ್ನುವ ಒಂದು ಕ್ರಮವನ್ನು ಅವರು ಅನುಸರಿಸಿಕೊಂಡು ಬಿಜೆಪಿ ಬಂದಿದೆ ಅನ್ನೋದನ್ನು ನೇರವಾಗಿ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ಪ್ರಮುಖರಾದ ಭರತ್ ಮುಂಡೋಡಿ, ಡಾಕ್ಟರ್ ರಘು, ಪಿಎಸ್ ಗಂಗಾಧರ್ ಮೊದಲಾದವರು ಉಪಸ್ಥಿತರಿದ್ದರು. ಪದ್ಮನಾಭ್, ವಿ4 ನ್ಯೂಸ್ 24/7 ಸುಳ್ಯ.